ಎಸ್ ಹಲೋ ಎಸ್ ರೆಡಿ ಎಸ್ ಹೇಳಿ ಕೂಡ ನಮಸ್ಕಾರ. ಉಬರ್ ಲಕ್ಕಿ ಸ್ಕೀಮ್ನ 9ನೇ ಬಂಪರ್ ಬಹುಮಾನದ ಸುದಿನ ಈ ದಿನ ಅಂತ ಹೇಳಬಹುದು. ಈ ಶುಭ ಸಂಜೆಯಲ್ಲಿ ಉಬರ್ ಲಕ್ಕಿ ಸ್ಕೀಮ್ನ ಡ್ರಾದ ದಿನದಂದು ಇಲ್ಲಿ ಸೇರಿ ಸರ್ವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಈ ಒಂದು ಉಬರ್ ಲಕ್ಕಿ ಸ್ಕೀಮ್ನ ಬಂಪರ್ ಬಹುಮಾನದ ಲೈವ್ ಅನ್ನು ಸುದ್ದಿ ನ್ಯೂಸ್ ಚಾನೆಲ್ ಮುಖಾಂತರ ಸುದ್ದಿ ಚಾನೆಲ್ನ ಮುಖಾಂತರ ವೀಕ್ಷಿಸುವಂತಹ ಸರ್ವರನ್ನು ಕೂಡ ಮತ್ತೊಮ್ಮೆ ಮಗದೊಮ್ಮೆ ಸ್ವಾಗತಿಸ್ತಾ ಇದ್ದೇನೆ. ದಿನದಿಂದ ದಿನಕ್ಕೆ ಉಬರ್ ಲಕ್ಕಿ ಸ್ಕೀಮ್ ಬೆಳೀತಾ ಇದೆ ಅನ್ನುವಂತ ಮಾತನ್ನು ಪ್ರತಿ ಬಾರಿಯೂ ಕೂಡ ನಾನು ಹೇಳ್ತಾ ಇದ್ದೇನೆ. ಅದೇ ತರಹ ದಿನ ಹೋದಂತೆ ಉಬರ್ ಲಕ್ಕಿ ಸ್ಕೀಮ್ನ ಬಹುಮಾನದ ಮೊತ್ತ ಉತ್ತಮವಾದ ಕ್ವಾಲಿಟಿಯ ಬಹುಮಾನವನ್ನು ಕೂಡ ಉಬರ್ ಲಕ್ಕಿ ಸ್ಕೀಮ್ ತಂಡದ ಸದಸ್ಯರಿಗೆ ನೀಡ್ತಾ ಬಂದಿದೆ ಅಂತ ಹೇಳಿಕೆ ತುಂಬಾನೇ ಖುಷಿ ಆಗ್ತಾ ಉಂಟು. ಎಸ್ 9ನೇ ತಿಂಗಳು ಇನ್ನೇನೋ ಕೆಲವೇ ತಿಂಗಳಲ್ಲಿ ಅದ್ಭುತವಾದ ಅಮೋಘವಾದ ಬಹುಮಾನವನ್ನು ಕೂಡ ಪಡೆದುಕೊಳ್ಳುವಂತ ಅವಕಾಶ ಉಬರ್ ಲಕ್ಕಿ ಸ್ಕೀಮ್ನ ಪ್ರತಿಯೊಬ್ಬ ಸದಸ್ಯನಿಗೂ ಇದೆ ಅನ್ನುವಂತ ಮಾತು ಹೇಳುತ್ತಾ ತಡ ಮಾಡುವುದು ಬೇಡ, ಆದಷ್ಟು ಬೇಗ ನಮ್ಮ ಲಕ್ಕಿ ಸ್ಕೀಮ್ನ ಈ ಒಂದು ಪ್ರೊಸೆಸ್ ಅನ್ನು ಮುಗಿಸುವ ಅಂತ ಹೇಳುತ್ತಾ ಯಾರೆಲ್ಲ ಜುಲೈ 5 ತಾರೀಕಿಗಿಂತ ಮುಂಚೆ ಹಣವನ್ನು ಪಾವತಿಸಿದ್ದಾರೆ ಅಂತಹ ಸದಸ್ಯರುಗಳ ಕಾಯಿನ್ಸ್ಗಳೆಲ್ಲ ಇಲ್ಲಿದೆ. 5 ತಾರೀಕಿಗಿಂತ ಮುಂಚೆ ಹಣವನ್ನು ಪಾವತಿಸಿರುವಂತಹ ಪ್ರತಿಯೋರ್ವ ಸದಸ್ಯನ ಕಾರ್ಡ್ ಸಂಖ್ಯೆಯ ಕಾಯಿನ್ ಇಲ್ಲಿವೆ ಹಾಗೂ ಅವರುಗಳು 10 ಸರ್ಪ್ರೈಸ್ ಬಹುಮಾನದ ಅದೃಷ್ಟಶಾಲಿಗೆ ಒಳಗೊಂಡಿರ್ತದೆ ಅಂತ ಹೇಳಲಿಕ್ಕೆ ತುಂಬಾನೇ ಖುಷಿ ಆಗ್ತಾ ಉಂಟು. ಎಸ್ ಸಂಘಟಕರ ತಡ ಮಾಡುವುದು ಬೇಡ ಅಲ್ವಾ? ಆಲ್ರೆಡಿ ಎಲ್ಲರೂ ನೋಡಿದ್ದಾರೆ. 5 ತಾರೀಕಿನ ಮುಂಚೆ ಹಣ ಕಾಯಿನ್ ಇದೆ. ಆ ಒಂದು ಅದೃಷ್ಟ ಚಕ್ರದ ಒಳಗೆ ಈ ಎಲ್ಲ ಕಾಯಿನ್ಗಳು ಬೀಳಿ ಆ ಎಲ್ಲ ಸದಸ್ಯರುಗಳ ಅದೃಷ್ಟವನ್ನು ಪರೀಕ್ಷಿಸುವಂತ ಸುಸಂದರ್ಭ ಅಂತ ಹೇಳಬಹುದು. ಬನ್ನಿ, ಎಸ್ ಬನ್ನಿ ಒಬ್ರು. ಎಸ್ ನೋಡಿ, 5 ತಾರೀಕಿಗಿಂತ ಮುಂಚೆ ಹಣ ಪಾವತಿಸಿರುವಂತಹ ಸದಸ್ಯರುಗಳ ಕಾರ್ಡು ಸಂಖ್ಯೆಯ ಎಲ್ಲ ಕಾಯಿನ್ಗಳು ಈಗ ಅದೃಷ್ಟ ಚಕ್ರದೊಳಗಡೆ ಬೀಳ್ತಾ ಇದೆ. ಇವತ್ತಿನ ದಿನ ಉಬರ್ ಲಕ್ಕಿ ಸ್ಕೀಮ್ ನಲ್ಲಿ ಓರ್ವ ಸದಸ್ಯನ 16 ಬಾರಿ ಆತನ ಅದೃಷ್ಟವನ್ನು ಪರೀಕ್ಷಿಸುವಂತ ಸುಸಂದರ್ಭ ಅಂತ ಹೇಳಬಹುದು. 16 ಬಾರಿ ಅಂದ್ರೆ 10 ಸಲ ಆತನ 5 ತಾರೀಕಿನ ಮುಂಚೆ ಹಣವನ್ನು ಪಾವತಿಸಿರುವ ಸರ್ಪ್ರೈಸ್ ಬಹುಮಾನಕ್ಕೂ ಒಳಗೊಂಡಿರ್ತಾನೆ. ನಂತರ 6 ಬಾರಿ ಇನ್ವರ್ಟರ್ ಬಂಪರ್ ಬಹುಮಾನವಾಗಿ ಪಡೀಲಿಕ್ಕೂ ಕೂಡ ಅವಕಾಶ ಇದೆ ಅಂತ ಹೇಳಬಹುದು. ಎಸ್ ಇವಾಗ ಎಲ್ಲ ಸದಸ್ಯರುಗಳ 5 ತಾರೀಕಿಗಿಂತ ಮುಂಚೆ ಯಾರೆಲ್ಲ ಹಣವನ್ನು ಪಾವತಿಸಿದ್ದಾರೆ ಅಂತಹ ಸದಸ್ಯರುಗಳ ಕಾರ್ಡ್ ಸಂಖ್ಯೆಯ ಕಾಯಿನ್ಗಳೆಲ್ಲ ಅದೃಷ್ಟ ಚಕ್ರದ ಪೆಟ್ಟಿಗೆಯೊಳಗಡೆ ಬೀಳ್ತಾ ಇದೆ. ಅದಕ್ಕೆ ಮತ್ತೊಮ್ಮೆ ತಮಗೆ ಎಲ್ಲರಿಗೂ ಎಚ್ಚರಿಸ್ತಾ ಇದ್ದೇನೆ, ಆದಷ್ಟು ನೀವು 5 ತಾರೀಕಿಂದ ಮುಂಚೆ ಹಣವನ್ನು ಪಾವತಿಸಿ. ಅಂತಹ ಸಂದರ್ಭದಲ್ಲಿ 10 ಬಾರಿ ಸರ್ಪ್ರೈಸ್ ಬಹುಮಾನಕ್ಕೂ ನಿಮ್ಮ ಅದೃಷ್ಟವನ್ನು ಪರೀಕ್ಷಿಸುವಂತ ಸುಸಂದರ್ಭ ನಿಮಗೆ ಕೂಡಿ ಬರಬಹುದು ಅಂತ ಹೇಳ್ತಾ ಇದ್ದೇನೆ. ಅದೇ ತರಹ ಉಬರ್ ಲಕ್ಕಿ ಸ್ಕೀಮ್ನ ಸಂಘಟಕರು ತಮಗೆ ಮತ್ತೊಂದು ಅವಕಾಶವನ್ನು ಕೂಡ ನೀಡಿದ್ದಾರೆ. ಡಬಲ್ ಬಂಪರ್ ಬಹುಮಾನ ಅಂತ ಹೇಳಿ
ಹೇಳುತ್ತಾ ಒಂದು ಬಾರಿ 500 ರೂಪಾಯಿಯನ್ನು ತಾವು ಪಾವತಿಸಿದ್ದಲ್ಲಿ ತಮಗೆ ಒಂದು ತವವನ್ನು ಕೊಡ್ತಾರೆ ಹಾಗೂ ತಮಗೊಂದು ಕಾರ್ಡ್ ಸಂಖ್ಯೆ ಕೊಡ್ತಾರೆ. ಆ ಕಾರ್ಡಿನ ಸಂಖ್ಯೆ ಆಗಸ್ಟ್ 15ರಂದು ಬಂಪರ್ ಬಹುಮಾನದ ಘೋಷಣೆಯ ದಿನ ಅಂತ ಹೇಳಬಹುದು. ಆ ದಿನ ಪ್ರಥಮ ಅದೃಷ್ಟಶಾಲಿ ವ್ಯಕ್ತಿಗೆ ಸಿಗ್ತಾ ಇದೆ ರಾಯಲ್ ಎನ್ಫೀಲ್ಡ್ 350 ಬೈಕ್ ಹಾಗೂ ದ್ವಿತೀಯ ಅದೃಷ್ಟಶಾಲಿ ವ್ಯಕ್ತಿಗೆ ಸಿಗ್ತಾ ಇದೆ 10 ಗ್ರಾಂ ಚಿನ್ನ. ಇದು ಉಬರ್ ಲಕ್ಕಿ ಸ್ಕೀಮ್ನ ಸದಸ್ಯನಿಗೆ ನೀಡಿರುವಂತಹ ಇನ್ನೊಂದು ಅದೃಷ್ಟವನ್ನು ಒಂದು ಅವಕಾಶ ಅಂತ ಹೇಳಬಹುದು. ಎಸ್, ಈಗ ಇಲ್ಲಿ ಎಲ್ಲ ಕಾಯಿನ್ಗಳು ಕೂಡ ಬೀಳ್ತಾ ಇದೆ. ಅಂದ್ರೆ ಈರ ಪೂರ 5 ತಾರೀಕು ದುಂಬು ದುಡ್ಡು ಕಟ್ಟಿರಿ ಅಂಚಿನ ವ್ಯಕ್ತಿನಕ್ಕೆಲ್ಲ ಕಾರ್ಡ್ ಸಂಖ್ಯೆ ಈ ಒಂಜಿ ಪೆಟ್ಟಿಗೆ ದವಲ ಈ ಬರೋಂದುಂಡು ಸುರುಕಾದ ನವ 10 ಜನ ಸರ್ಪ್ರೈಸ್ ಬಹುಮಾನದ ಸದಸ್ಯರುಗಳು ಯಾರೇ ಸುಸಂದರ್ಭ. ಓಕೆ ಸಂಘಟಕರ ರೆಡಿ ಆಗಿದೆ ಅಲ್ಲ? ಎಸ್, ಅದೃಷ್ಟ ಪೆಟ್ಟಿಗೆ ವೇದಿಕೆಯ ಮೇಲೆ ಬರಲಿ. 10 ಜನ ಸರ್ಪ್ರೈಸ್ ಬಹುಮಾನವನ್ನು ಪಡೆಯುವಂತ ಸದಸ್ಯರುಗಳು ಗುರುತಿಸುವಂತ ಸಮಯ. ಎಸ್ ಎಸ್, ಪ್ರಥಮ ಸರ್ಪ್ರೈಸ್ ಬಹುಮಾನದ ಲಕ್ಕಿ ವಿನ್ನರ್ ಯಾರೆಂಬುದನ್ನು ನೋಡೋಣ. ಬಂದಲೆ ಪ್ರಥಮ ಸರ್ಪ್ರೈಸ್ ಲಕ್ಕಿ ವಿನ್ನರ್. ಎಸ್, ತೆಗಿಯೋ. ಎಸ್, ಸರಿ, ಎಂಗೆಲ್ಲ ಮಿಕ್ಸ್ ಬಾರಿ ಹುಷಾರ್ ಅಂಚದ ಬಾರಿ ಶೋ ಮಿಕ್ಸ್ ಆತನು ಅನ್ನರು ಕಾಂಕ್ರೀಟ್ ಮಿಕ್ಸ್ ದಲ್ಪ ಮೀನು ಇತ್ತರ ಗೊತ್ತೋಜಿ. ಎಸ್ ಅವಾರ್ಡ್. ಎಸ್, ಉತ್ತಮವಾದ ರೀತಿಯಲ್ಲಿ ಆಗಿದೆ. ಪ್ರಥಮ ಸರ್ಪ್ರೈಸ್ ಗಿಫ್ಟ್ ಪಡ್ಕೊಳ್ಳುವಂತ ಸದಸ್ಯರನ್ನು ನೋಡೋಣ ಬನ್ನಿ. ತಮ್ಮ ಕೈಗಳನ್ನು ಮುಂದಕ್ಕೆ ತೋರಿಸಿ ಒಂದು ಕಾಯಿನ್ ಅನ್ನು ತೆಗೀರಿ. ಓಕೆ, ಪ್ರಥಮ ಸರ್ಪ್ರೈಸ್ ಬಹುಮಾನದ ಅದೃಷ್ಟಶಾಲಿ ವ್ಯಕ್ತಿ ನೋಡೋಣ. ಎಸ್, ಸರಿಯಾದ ಮಿಕ್ಸ್ ಆಗ್ತೇನೆ ತೊಂದರೆ ಅಜ್ಜಿ. ಎಸ್, ಇವರು ಕೂಡ ಮಿಕ್ಸ್ ಮಾಡ್ತಾ ಇದ್ದಾರೆ. ಉಪ್ಪಿನಂಗಡಿ ಲಕ್ಕಿ ಸ್ಕೀಮ್ನ ಪ್ರಥಮ ಸರ್ಪ್ರೈಸ್ ಬಹುಮಾನದ ವ್ಯಕ್ತಿ 1116 1116. ಎಸ್, ಮತ್ತೆ ಮಿಕ್ಸ್ ಆಗಲಿ. ಯಾರು 1116 ಪ್ರಥಮ ಸರ್ಪ್ರೈಸ್ ಬಹುಮಾನದ ವಿನ್ನರ್. ಎಸ್, ಓಕೆ, ದ್ವಿತೀಯ ಸಫಾ ಸಲ್ಮಾನ್ ಅವರು ಸರ್ಪ್ರೈಸ್ ಬಹುಮಾನದ ಪ್ರಥಮ ವಿನ್ನರ್. ಎಸ್, ಕರ್ತು ಪಲ್ಕಿ ಅವರು ಸಫಾ ಸಲ್ಮಾನ್. ಎಸ್, ದ್ವಿತೀಯ ಸರ್ಪ್ರೈಸ್ ಬಹುಮಾನ ಮಿಕ್ಸ್ ಮಾಡಿ. ಓಕೆ, ಬನ್ನಿ. ದ್ವಿತೀಯ ಸರ್ಪ್ರೈಸ್ ಬಹುಮಾನದ ವಿನ್ನರ್ ಸರ್ಪ್ರೈಸ್ ಬಹುಮಾನದ ವಿನ್ನರ್ 3664 3664 3664 ದ್ವಿತೀಯ ಸರ್ಪ್ರೈಸ್ ಬಹುಮಾನದ ವಿನ್ನರ್ ಮೊಹಮ್ಮದ್ ಫಾರಿಸ್ ಬಾಲೆಹೊನ್ನೂರು. ಇವರು ದ್ವಿತೀಯ ಸರ್ಪ್ರೈಸ್ ಬಹುಮಾನದ ವಿನ್ನರ್. ಎಸ್, ತೃತೀಯ ಅದೃಷ್ಟಶಾಲಿ ವ್ಯಕ್ತಿ ಯಾರೆಂಬುದನ್ನು ನೋಡೋಣ. ಎಸ್, ತೃತೀಯ ಸರ್ಪ್ರೈಸ್ ವಿನ್ನರ್ 4299 4299 4299 ತೃತೀಯ ಸರ್ಪ್ರೈಸ್ ಬಹುಮಾನದ ಲಕ್ಕಿ ವಿನ್ನರ್. ಎಸ್ ಎಸ್, ಬನ್ನಿ. ಚತುರ್ಥ ಬಾರಿಯ ಸರ್ಪ್ರೈಸ್ ಬಹುಮಾನದ ಲಕ್ಕಿ ವಿನ್ನರ್ ಯಾರೆಂಬುದನ್ನು ನೋಡೋಣ. ದಿವಿನ್ ಬಾಲೆಹೊನ್ನೂರು ಇವರು ತೃತೀಯ ಸರ್ಪ್ರೈಸ್ ಬಹುಮಾನದ ವಿನ್ನರ್. ಎಸ್, ಚತುರ್ಥ ಬಾರಿಯ ಸರ್ಪ್ರೈಸ್ ಬಹುಮಾನದ ವಿನ್ನರ್ 349 349 ಚತುರ್ಥ ಬಾರಿಯ ಸರ್ಪ್ರೈಸ್ ಬಹುಮಾನದ ವಿನ್ನರ್. ನೋಹಾ ಝೈರಾ ಉಪ್ಪಿನಂಗಡಿಯವರು. ಎಸ್, ಉಪ್ಪಿನಂಗಡಿಯವರಿಗೆ ಕೂಡ ಸರ್ಪ್ರೈಸ್ ಬಹುಮಾನ ಬಂದಿದೆ ಅಂತ ಹೇಳ್ಬೋದು.
ಬಾರಿಯ ಸರ್ಪ್ರೈಸ್ ಬಹುಮಾನದ ಅದೃಷ್ಟಶಾಲಿ ವ್ಯಕ್ತಿ ಯಾರೆಂಬುದನ್ನು ನೋಡೋಣ. ಕೊಡಿ. ಎಸ್, ಪಂಚಮ ಬಾರಿಯ ಸರ್ಪ್ರೈಸ್ ಬಹುಮಾನದ ವಿನ್ನರ್ 3888 ಪಂಚಮ ಬಾರಿಯ ಸರ್ಪ್ರೈಸ್ ಬಹುಮಾನದ ಲಕ್ಕಿ ವಿನ್ನರ್. ಎಸ್, 5 ಜನ ಸರ್ಪ್ರೈಸ್ ವಿನ್ನರ್ಗಳು ಯಾರೆಂಬುದನ್ನು ನೋಡಿ ಆಯಿತು. ಎಸ್, ಯಾನಾಜಿಯವರು, ಶಿಫಾ ಮರಿಯಂ ಯಾನಾಜಿಯವರು ಪಂಚಮ ಬಾರಿಯ ಸರ್ಪ್ರೈಸ್ ಬಹುಮಾನದ ಲಕ್ಕಿ ವಿನ್ನರ್. ಎಸ್, 6ನೇ ಸರ್ಪ್ರೈಸ್ ಬಹುಮಾನ ಯಾರಿಗೆ ಹೋಗುತ್ತೆ ನೋಡೋಣ. ಎಸ್, ತಮ್ಮ ತೆಗಿ ಕೈಯನ್ನು ತೋರಿಸಿ ತೆಗಿರಿ. ಎಸ್, ಓಕೆ. ಎಸ್, 6ನೇ ಸರ್ಪ್ರೈಸ್ ಬಹುಮಾನದ ವಿನ್ನರ್ 4236. 4236 6ನೇ ಸರ್ಪ್ರೈಸ್ ಬಹುಮಾನದ ವಿನ್ನರ್. ಇನ್ನು 4 ಸರ್ಪ್ರೈಸ್ ಬಹುಮಾನಗಳು ಉಳಿದಿವೆ. 6 ಸರ್ಪ್ರೈಸ್ ಬಹುಮಾನಗಳು ತೆಗೆದಾಯಿತು. ಜ್ಞಾನವಿ 6ನೇ ಸರ್ಪ್ರೈಸ್ ಬಹುಮಾನದ ವಿನ್ನರ್. ಎಸ್, 7ನೇ ಸರ್ಪ್ರೈಸ್ ಬಹುಮಾನದ ವಿನ್ನರ್ ಯಾರೆಂಬುದನ್ನು ನೋಡೋಣ. ಎಸ್, ಓಕೆ. 7ನೇ ಸರ್ಪ್ರೈಸ್ ಬಹುಮಾನದ ಲಕ್ಕಿ ವಿನ್ನರ್. ಎಸ್, 3502. 3502 7ನೇ ಸರ್ಪ್ರೈಸ್ ಬಹುಮಾನದ ಲಕ್ಕಿ ವಿನ್ನರ್ ಮೊಹಮ್ಮದ್ ಅಸ್ಕರ್ ಸರ್ಲಿಕಟ್ಟೆ. ಇವರು 7ನೇ ಸರ್ಪ್ರೈಸ್ ಬಹುಮಾನದ ಲಕ್ಕಿ ವಿನ್ನರ್. ಎಸ್, 8ನೇ ಸರ್ಪ್ರೈಸ್ ಬಹುಮಾನದ ಲಕ್ಕಿ ವಿನ್ನರ್ ಯಾರೆಂಬುದನ್ನು ನೋಡೋಣ, ಬನ್ನಿ. ಎಸ್, ತಮ್ಮ ಕೈಯನ್ನು ಮುಂದುಗಡೆ ತೋರಿಸಿ. ಎಸ್, 8ನೇ ಸರ್ಪ್ರೈಸ್ ಬಹುಮಾನದ ಲಕ್ಕಿ ವಿನ್ನರ್ 2587. 2587 8ನೇ ಸರ್ಪ್ರೈಸ್ ಬಹುಮಾನದ ಲಕ್ಕಿ ವಿನ್ನರ್. ಎಸ್, ಬನ್ನಿ. 8 ಜನರ ಸರ್ಪ್ರೈಸ್ ಬಹುಮಾನವನ್ನು ಪಡೆದಿದ್ದಾರೆ. ಇನ್ನು ಉಳಿದಿರುವುದು ಕೇವಲ 2 ಸರ್ಪ್ರೈಸ್ ಬಹುಮಾನಗಳು. ಎಸ್, ತೆಗೀರಿ, ಕೈಯನ್ನು ಮುಂದುಗಡೆ ತೋರಿಸಿ ತೆಗೀರಿ. ಬನ್ನಿ, ತಮ್ಮ ಕೈಯನ್ನು ಮುಂದುಗಡೆ ತೋರಿಸಿ ಒಂದು ಕಾಯಿನ್ ಅಂತ ತೆಗೀರಿ. ಯಾರು? ಅಜ್ಲೀನ್ ಆದರ್ಶ ನಗರ, ಇವರು 8ನೇ ಸರ್ಪ್ರೈಸ್ ಬಹುಮಾನದ ವಿನ್ನರ್. ಎಸ್, ಒಂದು ಕಾಯಿನ್ ಇಡಿ. ಕಾಯಿನ್ ಕೊಡಿ. ಎಸ್, ಕಾಯಿನ್ ತೆಗ್ದಿಲ್ಲ ಅವರು. ಎಸ್, ಒಂದು ಕಾಯಿನ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು. 4085 10ನೇ ಸರ್ಪ್ರೈಸ್ ಬಹುಮಾನದ ಲಕ್ಕಿ ವಿನ್ನರ್ 4085. ಎಸ್, ಇನ್ನು ಉಳಿದಿರುವುದು ಕೇವಲ 9 ಜನ ಸರ್ಪ್ರೈಸ್ ಬಹುಮಾನದ ಸಸ್ಯರುಗಳು ಯಾರೆಂಬುದನ್ನು ನೋಡಿ ಆಯಿತು. ಎಸ್, ಪ್ರಣೀತ್ ಸರಪಡಿಯವರು 9ನೇ ಸರ್ಪ್ರೈಸ್ ಬಹುಮಾನದ ಲಕ್ಕಿ ವಿನ್ನರ್. ಎಸ್, 10ನೇ ಸರ್ಪ್ರೈಸ್ ಬಹುಮಾನ, ಕೊನೆಯ ಸರ್ಪ್ರೈಸ್ ಬಹುಮಾನ ಇದು. ಎಸ್, ಮಿಕ್ಸ್ ಅಂತಿರೋದ. ಎಸ್, ಓಕೆ. ಕೊನೆಯ ಸರ್ಪ್ರೈಸ್ ಬಹುಮಾನದ ಲಕ್ಕಿ ವಿನ್ನರ್ 3185. 3185 ಕೊನೆಯ ಸರ್ಪ್ರೈಸ್ ಬಹುಮಾನದ. ಎಸ್, ವಾಸುದೇವ ರಾಮಕುಂಜ ಇವರು ಕೊನೆಯ ಸರ್ಪ್ರೈಸ್ ಬಹುಮಾನದ ಲಕ್ಕಿ ವಿನ್ನರ್. 10 ಜನ ಸರ್ಪ್ರೈಸ್ ಬಹುಮಾನದ ಲಕ್ಕಿ ವಿನ್ನರ್ ಯಾರೆಂಬುದನ್ನು ಗುರುತಿಸಿ ಆಯಿತು. ಇವಾಗ 10 ಜನ ಸರ್ಪ್ರೈಸ್ ಬಹುಮಾನದ ಲಕ್ಕಿ ವಿನ್ನರ್ಗಳ ಕಾಯಿನ್ಗಳು ಕೂಡ ಈ ಒಂದು ಅದೃಷ್ಟ ಪೆಟ್ಟಿಗೆ ಒಳಗಡೆ ಬೀಳಬೇಕು. ಯಾಕೆಂತ ಹೇಳಿದ್ರೆ ಅವರು ಕೂಡ ಬಂಪರ್ ಬಹುಮಾನದ ಅದೃಷ್ಟಕ್ಕೆ ಒಳಪಡುವಂತ ಸದಸ್ಯರುಗಳು. ನೆನಪಿಡಿ, 10 ಜನರು ಕೂಡ ಮತ್ತೆ ಈ ಅದೃಷ್ಟ ಪೆಟ್ಟಿಗೆ ಒಳಗಡೆ ಬೀಳ್ತಾರೆ. ಯಾಕೆಂತ ಹೇಳಿದ್ರೆ ಬಂಪರ್ ಬಹುಮಾನಕ್ಕೆ ಅವರು ಕೂಡ ಅರ್ಹರು. ಎಸ್, ಪಡ್ಲಿ. ಎಸ್, 10 ಕಾಯಿನ್ಗಳು ಕೂಡ ಬೀಳ್ತಾ ಇದೆ, ತೋರಿಸಿ ಒಂದ್ಸಲ. ಎಸ್, ಓಕೆ. ಎಸ್, ನೋಡಿ, ಇದಕ್ಕೆ ಹೇಳೋದು 5 ತಾರೀಕಿಂದ ಮುಂಚೆ ನಾವುಗಳ ಹಣವನ್ನು ಪಾವತಿಸಿದರೆ ತಮಗೆ 10
10 ಬಾರಿ ತಮ್ಮ ಅದೃಷ್ಟವನ್ನು ಎಕ್ಸ್ಟ್ರಾವಾಗಿ ಪರೀಕ್ಷಿಸಬಹುದು ಅಂತ. ಎಸ್, ಇವಾಗ 5 ತಾರೀಕಿಂದ ಮುಂಚೆ ಹಣ ಪಾವತಿಸಿದವರ ಕಾಯಿನ್ ಕೂಡ ಇದೆ. 10 ಜನ ಲಕ್ಕಿ ವಿನ್ನರ್ ಸರ್ಪ್ರೈಸ್ ಸದಸ್ಯರುಗಳ ಕಾಯಿನ್ಗಳು ಕೂಡ ಇದೆ. ಅನಂತರ 5 ತಾರೀಕಿನ ನಂತರ ಯಾರೆಲ್ಲ ನಿನ್ನೆಯವರೆಗೆ ಹಣವನ್ನು ಪಾವತಿಸಿದ್ದಾರೆ ಅವರುಗಳ ಕಾಯಿನ್ಗಳು ಕೂಡ ಇದೆ. ಯಾರೆಲ್ಲ ಈ ತಿಂಗಳಲ್ಲಿ ಉಬರ್ ಲಕ್ಕಿ ಸ್ಕೀಮ್ಗೆ ಹಣವನ್ನು ಪಾವತಿಸಿದರೆ ಅಂತ ಎಲ್ಲ ಸದಸ್ಯರುಗಳ ಕಾಯಿನ್ ಇವಾಗ ಅದೃಷ್ಟ ಪೆಟ್ಟಿಗೆ ಒಳಗಡೆ ಬೀಳ್ತಾ ಉಂಟು. ಎಸ್, ಇವತ್ತು 6 ಜನರಿಗೆ ಬಂಪರ್ ಬಹುಮಾನವನ್ನು ಪಡೆಯುವಂಥ ಅವಕಾಶ ಇದೆ. ನಿಜವಾಗಿಯೂ ಉಬರ್ ಲಕ್ಕಿ ಸ್ಕೀಮ್ನ ಸದಸ್ಯರುಗಳು ಅದೃಷ್ಟಶಾಲಿಗಳು. ಇವತ್ತಿನ ಇನ್ವರ್ಟರ್ ಯಾರ ಮನೆಯನ್ನು ಬೆಳಗಲಿಕ್ಕೆ ಹೋಗುತ್ತೆ ಎಂಬುದನ್ನು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಾವು ನೋಡಬಹುದು. ಉಬರ್ ಲಕ್ಕಿ ಸ್ಕೀಮ್ನ ಮಾಲಕರುಗಳು ಪ್ರತಿಯೋರ್ವ ವ್ಯಕ್ತಿಗೆ ಬೇಕಾಗಿರುವಂಥ ಮೂಲಭೂತ ಸೌಕರ್ಯವನ್ನೇ ನೀಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಪ್ರತಿಯೋರ್ವ ವ್ಯಕ್ತಿಗೆ ತಾವು ನೀಡಿರುವಂತಹ ಬಹುಮಾನಗಳು ಉಪಯೋಗಕ್ಕೆ ಬರಬೇಕು ಅನ್ನುವ ಒಂದು ನಿಟ್ಟಿನಲ್ಲಿ ಅದೇ ತರಹ ಲುಮಿನಸ್ನವರಂತಹ ಇನ್ವರ್ಟರ್ ಎಸ್ ಓಕೆ ಎಸ್ ಎಸ್ ಇದು ತೋರಿಸಿ, ಇದೊಂದು ಕಾಯಿನ್ ಹಣ ಬಂದಿದೆ. ಆದ ಕಾರಣ ಈ ಒಂದು ಕಾಯಿನ್ ಅನ್ನು ಕೂಡ ಇವಾಗ ನಾವು ಹಾಕ್ತಾ ಇದ್ದೇವೆ. ಎಸ್ ಎಸ್ ಇವಾಗ ಎಲ್ಲ ಕಾಯಿನ್ಗಳು ಕೂಡ ಈ ಒಂದು ಅದೃಷ್ಟ ಪೆಟ್ಟಿಗೆ ಒಳಗಡೆ ಬಿದ್ದಿದೆ. ಜುಲೈ ತಿಂಗಳ ಉಬರ್ ಲಕ್ಕಿ ಸ್ಕೀಮ್ನ ಬಂಪರ್ ಬಹುಮಾನದ ಸುದೀನ ಈ ಒಂದು ಸಮಯ ಅಂತ ಹೇಳಬಹುದು. 6 ಇನ್ವರ್ಟರ್ಗಳಲ್ಲಿ ಪ್ರಥಮ ಇನ್ವರ್ಟರ್ ಲಕ್ಕಿ ವಿನ್ನರ್ ಯಾರೊಂದು ನೋಡುವಂತ ಸಮಯ. ಎಸ್ ಬಲೆ ಸರಿಯಾದ ರೀತಿಯಲ್ಲೇ ಮಿಕ್ಸ್ ಆಗಿದೆ. ಎಸ್ 6 ಜನರಲ್ಲಿ ಪ್ರಥಮ ಇನ್ವರ್ಟರ್ ಲಕ್ಕಿ ವಿನ್ನರ್ ಯಾರೆಂಬುದನ್ನು ನೋಡುವಂತ ಸಮಯ. ಎಸ್ ತೆಗೀರಿ. ಎಸ್ ಇವರು ಭಯಂಕರ ಮಾರ್ರೆ, ಇರೋ ದೆಪ್ಪನ ನಂಬರ್ ಎಸ್ ಶೋಕೊಂಡಲ್ಲಿ. ಎಸ್ 5,000. ಎಸ್ ಇವರು ಉಬರ್ ಲಕ್ಕಿ ಸ್ಕೀಮ್ನ ಈ ತಿಂಗಳ ಬಂಪರ್ ಬಹುಮಾನದ ಪ್ರಥಮ ಲಕ್ಕಿ ವಿನ್ನರ್. 6 ಜನರಲ್ಲಿ ಪ್ರಥಮ ವ್ಯಕ್ತಿ ಇನ್ವರ್ಟರ್ನ ಲಕ್ಕಿ ವಿನ್ನರ್ ಎಸ್ ಅಬ್ದುಲ್ ಹಮೀದ್ ಸೋಮೇಶ್ವರ. ಎಸ್ ಉಬರ್ ಲಕ್ಕಿ ಸ್ಕೀಮ್ ಅಗಾಧವಾಗಿದೆ ಅಂತ ಹೇಳಕ್ಕೆ ಇದು ಕೂಡ ಒಂದು ಕಾರಣ. ಅಬ್ದುಲ್ ಹಕೀಮ್ ಸೋಮೇಶ್ವರದವರು. ಎಸ್ ಎಸ್ ಓಕೆ. ಎಸ್ ಇನ್ನು 5 ಜನ ಬಾಕಿ ಇದ್ದಾರೆ ಇನ್ವರ್ಟರ್ ಪಡೆದುಕೊಳ್ಳಕ್ಕೆ ಉಬರ್ ಲಕ್ಕಿ ಸ್ಕೀಮ್ ತಂಡದಲ್ಲಿ. ಎಸ್ ದ್ವಿತೀಯ ಇನ್ವರ್ಟರ್ನ ಬಂಪರ್ ಬಹುಮಾನದ ಲಕ್ಕಿ ವಿನ್ನರ್ ಯಾರೆಂಬುದನ್ನು ನೋಡೋಣ. ಎಸ್ ಎಸ್ ಓಕೆ. ಅದ್ಭುತವಾದಂಥ ನಂಬರ್ 3,869. 3,869. 6 ಇನ್ವರ್ಟರ್ಗಳಲ್ಲಿ ದ್ವಿತೀಯ ಇನ್ವರ್ಟರ್ ಪಡೆದುಕೊಳ್ಳುವಂಥ ಉಬರ್ ಲಕ್ಕಿ ಸ್ಕೀಮ್ನ ತಂಡದ ಸದಸ್ಯ 6,869. 6,869. ಪ್ರದ್ವಿತ್ ಬಾರ್ಯ ಇವರು ಇನ್ವರ್ಟರ್ನ ಬಂಪರ್ ಬಹುಮಾನದ ಲಕ್ಕಿ ವಿನ್ನರ್. ಎಸ್ 6ರಲ್ಲಿ 2 ಹೋಯಿತು, ಇನ್ನು 4 ಉಳಿದಿದೆ. ಎಸ್ 3ನೇ ಬಂಪರ್ ಬಹುಮಾನವಾಗಿ ಪಡೆದುಕೊಳ್ಳುವಂಥ ಸದಸ್ಯ ಯಾರೆಂದು ನೋಡೋಣ ಬನ್ನಿ. ಇವರೇ ಕೈ ಸರಿ ಇದೆ ಇಪ್ಪಲ್ಲಿ ಇರು ಮೂಲೆ ಅರ್ಧ. ಎಸ್ ಓಕೆ ಸರಿಯಾದ ರೀತಿಯಲ್ಲಿ ಮಿಕ್ಸ್ ಮಾಡಿ ತೆಗೀರಿ. ಇವರು 3ನೇ ಬಂಪರ್ ಬಹುಮಾನ ಇವತ್ತಿನ ಪಡೆದುಕೊಳ್ಳುವಂತಹ ಸದಸ್ಯ 675. ಎಸ್ 6ರಲ್ಲಿ 3 ಹೋಯಿತು, ಇನ್ನು ಉಳಿದಿರುವುದು ಕೂಡ 3. ಯಾರಿವುದು? ಸತ್ತಾರ್ ಆತೂರು ಸರ್ ಎಲ್ಲ ಬರ್ತದೆ ಇನ್ವರ್ಟರ್ 11 ಪೋಲೆ. ಎಸ್ 4ನೇ ಬಂಪರ್ ಬಹುಮಾನವನ್ನು ಪಡೆದುಕೊಳ್ಳುವಂತಹ ಸದಸ್ಯ ಯಾರೆಂಬುದನ್ನು ನೋಡೋಣ. ಎಸ್ ಕೈಯನ್ನು ತೋರಿಸಿ. ಎಸ್ ಓಕೆ ತೆಗೀರಿ. ಎಸ್ ಓಕೆ 4,564. 4,564. 4ನೇ ಬಂಪರ್ ಬಹುಮಾನವನ್ನು ಪಡೆದಂಥ ವ್ಯಕ್ತಿ ಇವರು. ಎಸ್ ಇವರು ಕೂಡ ಇನ್ವರ್ಟರ್ನ್ನು ಮನೆಗೆ ಕೊಂಡೋಗಬಹುದು ನಾಳಿನ ದಿನ. 4,564.
ಮಜೀದ್ ಕರ್ವೇಲ್ ಅರಿತೇನೆ ಬರುವೇರ ಅಂದ ಕರ್ವೇಲ್ ಹಿಡ್ದು ಒಂತೇಪ್ನದ ಮುಟ್ಟ. ಎಸ್ ಓಕೆ, ಮಜೀದ್ ಕರ್ವೇಲ್ ಅವರ ಲೈವ್ ನೋಡ್ತಾ ಇದ್ರೆ ಈಗಲೇ ಬರ್ಬೋದು, ರೆಡಿಯಾಗಿದೆ ನಿಮಗೆ ಇನ್ವರ್ಟರ್. ಎಸ್ ಓಕೆ, ಎಸ್ ಕರೆಂಟ್ ಹೋದ್ರೆ ಬರ್ಬೋದು. ಓಕೆ, ಧನ್ಯವಾದಗಳು ಮಜೀದ್ ಅವರಿಗೆ. 4 ಇನ್ವರ್ಟರ್ಗಳು ಹೋಗಿವೆ, ಇನ್ನು ಉಳಿದಿರುವುದು 2 ಇನ್ವರ್ಟರ್ಗಳು. ಅದು ಯಾರ ಪಾಳಿಗೆ? ಎಸ್ ಓಕೆ, ತೆಗಿವ. ಇದನ್ನು ನಾನೇ ತೆಗಿತೇನೆ, ಕೈಯನ್ನು ಸರಿಯಾದ ರೀತಿಯಲ್ಲಿ ಗಮನಿಸಿಕೊಳ್ಳಿ. ಎಸ್ ಎಸ್, ನಾನು ತೆಗೆದಿರುವಂಥ ಕಾಯಿನ್ 3790. 3790. ಇವರು 5ನೇ ಬಂಪರ್ ಬಹುಮಾನವನ್ನು ಪಡೆದುಕೊಂಡಿರುವಂತಹ ವ್ಯಕ್ತಿ. 3790. ಎಸ್, ಅನ್ವರ್ ಸಾದಿಕ್ ಸರ್ಲಿಕಟ್ಟೆ. ಅನ್ವರ್ ಸಾದಿಕ್ ಸರ್ಲಿಕಟ್ಟೆ ಇವರು ಇವತ್ತಿನ 6 ಜನ ಇನ್ವರ್ಟರ್ ಪಡೆದುಕೊಳ್ಳುವಂತಹ ಸದಸ್ಯರಲ್ಲಿ 5ನೇಯವರು. ಎಸ್, ಕೊನೆಯ ಇನ್ವರ್ಟರ್ ಅನ್ನು ಪಡೆದುಕೊಳ್ಳುವಂತಹ ಸದಸ್ಯ ಉಬರ್ ಲಕ್ಕಿ ಸ್ಕೀಮ್ನ ಬಂಪರ್ ಬಹುಮಾನದ ಕೊನೆಯ ಲಕ್ಕಿ ವಿನ್ನರ್ ಯಾರೆಂಬುದನ್ನು ನೋಡೋಣ. ಎಸ್, ತೆಗೀರಿ. ಇಸ್ ಲಾಸ್ಟ್ ಲಕ್ಕಿಯೆಸ್ಟ್ ಪರ್ಸನ್. ಓಹಾ, ಭಾರಿ ಸೋಕುಡ ವೀಕ್ಷಣೆ. ಎಸ್ ತೊಗ. ಎಸ್ ಓಕೆ, ಎಸ್, ಕೊನೆಯ ಇನ್ವರ್ಟರ್ನ ಲಕ್ಕಿ ವಿನ್ನರ್ 4920. 4920. ಎಸ್, 6 ಜನ ಕೂಡ ಇವತ್ತಿನ ಶಿಯಾಜ್ ಕೃಷ್ಣಾಪುರ. ಎಸ್, ಶಿಯಾಜ್ ಕೃಷ್ಣಾಪುರ ಇವರು ಇವತ್ತಿನ ಕೊನೆಯ ಇನ್ವರ್ಟರ್ ಬಂಪರ್ ಬಹುಮಾನ ಪಡೆದಂತಹ ವ್ಯಕ್ತಿ. ಎಸ್, ಎಲ್ಲ ಕಾಯಿನ್ಗಳು ಕೂಡ ಇಲ್ಲಿದೆ, ಮತ್ತೊಮ್ಮೆ ಗಮನಿಸಿಕೊಳ್ಳಿ. ಎಸ್, ಇವತ್ತಿನ ದಿನ 6 ಜನ ಉಬರ್ ಲಕ್ಕಿ ಸ್ಕೀಮ್ನ ಸದಸ್ಯರುಗಳು ಇನ್ವರ್ಟರ್ ಅನ್ನು ಬಂಪರ್ ಬಹುಮಾನವಾಗಿ ಪಡೆದುಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ 10 ಜನ ಸರ್ಪ್ರೈಸ್ ಬಹುಮಾನವಾಗಿ ಕೂಡ ಸರ್ಪ್ರೈಸ್ ಗಿಫ್ಟ್ ಅನ್ನು ಕೂಡ ಪಡೆದುಕೊಂಡಿದ್ದಾರೆ. ಎಸ್, ಉಬರ್ ಲಕ್ಕಿ ಸ್ಕೀಮ್ನ ಇವತ್ತಿನ ಬಹುಮಾನ ವಿಜೇತ ಎಲ್ಲ ಸದಸ್ಯರುಗಳಿಗೂ ಕೂಡ ಧನ್ಯವಾದಗಳು, ಕಂಗ್ರ್ಯಾಚುಲೇಷನ್ ಅಂತ ಹೇಳುತ್ತಾ, ಮುಂದಿನ ಬಾರಿ ಕೂಡ ತಾವುಗಳು ಆದಷ್ಟು ಬೇಗ 5 ತಾರೀಕಿಗಿಂತ ಮುಂಚೆ ಹಣವನ್ನು ಪಾವತಿಸಿ ಹಾಗೂ ಸರ್ಪ್ರೈಸ್ ಬಹುಮಾನಕ್ಕೂ ತಾವುಗಳು ಅರ್ಹರಾಗಿ ಅಂತ ಹೇಳುತ್ತಾ, ಮುಂದಿನ ಬಾರಿ ಚಿನ್ನ, ಬಂಗಾರತೆ. ಎಸ್, ಚಿನ್ನ ಎಲ್ಲರೂ ಕೂಡ ಪ್ರೀತಿಸುವಂತಹ ಒಂದು ವಸ್ತು. ಎಸ್, 3 ಜನರಿಗೆಲ್ಲ, ಎಸ್ 3 ಜನರಿಗೆ ಚಿನ್ನವನ್ನು ಪಡೆದುಕೊಳ್ಳುವಂತಹ ಅವಕಾಶ ಇದೆ. ಮುಂದಿನ ತಿಂಗಳ ಚಿನ್ನದ ಆ ಒಂದು ಅಧಿಪತಿಗಳು ಉಬರ್ ಲಕ್ಕಿ ಸ್ಕೀಮ್ನ ವತಿಯಿಂದ ಯಾರಾಗುತ್ತಾರೆ ಎಂಬುದನ್ನು ನೋಡುವಂಥ ಸಮಯ ಮುಂದಿನ ಬಾರಿ. ಅಲ್ಲಿಯವರೆಗೆ ನಮಗೂ ನಿಮಗೂ ಅಲ್ಲಿಯೇ ಭೇಟಿ ಅಂತ ಹೇಳುತ್ತಾ ಇವತ್ತಿನ ಉಬರ್ ಲಕ್ಕಿ ಸ್ಕೀಮ್ನ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಎಲ್ರಿಗೂ ಕೂಡ ಶುಭ ವಂದನೆಗಳು.